ರಾಜ್ಯದಲ್ಲಿರುವ ಮದ್ರಾಸಾ ಶಿಕ್ಷಣದ ಉನ್ನತೀಕರಣಕ್ಕೆ ಹೆಚ್ಚಿನ ಒತ್ತು ನೀಡಲಾಗುವುದು ಎಂದು ಕೈಮಗ್ಗ ಮತ್ತು ಜವಳಿ ಹಾಗೂ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಸಚಿವ ಶ್ರೀಮಂತ ಬಾಳಸಾಹೇಬ ಪಾಟೀಲ ಹೇಳಿದ್ದಾರೆ. ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಇವರು, ಧಾರವಾಡದಲ್ಲಿ ಉತ್ತಮ ಶಿಕ್ಷಣ ಪಡೆದು 100ಕ್ಕೆ 100 ಫಲಿತಾಂಶ ಪಡೆಯುತ್ತಾ ಇದ್ದಾರೆ. ನಮ್ಮ ಇಲಾಖೆಯ ಶಿಕ್ಷಣ ಅತ್ಯುತ್ತಮವಾಗಿದೆ. ಕೊರೋನಾ ಸಂದರ್ಭದಲ್ಲಿ ನೆನೆಗುದ್ದಿಗೆ ಬಿದ್ದ ಅಲ್ಪಸಂಖ್ಯಾತರ ವಿದ್ಯಾರ್ಥಿ ವೇತನಕ್ಕೆ ಶೀಘ್ರವಾಗಿ ಕ್ರಮ ವಹಿಸಲಾಗುವುದು. ವಿದ್ಯಾರ್ಥಿಗಳಿಗೆ ತಕ್ಷಣವೇ ವಿದ್ಯಾರ್ಥಿ ವೇತನವನ್ನು ನೀಡಲಾಗುವುದು ಎಂದು ತಿಳಿಸಿದ್ದಾರೆ. ಅಲ್ಲಿ ಕಲದ ಹುಡುಗರೇನು ಹೊರಗೆ ಬೀಳ್ತಾರೋ ಅದು SSLC ಇಕ್ವಿವಾಲೆಂಟ್ ಅವ್ರಿಗೆ ಸರ್ಟಿಫಿಕೇಟ್ ಸಿಗಬೇಕು. ಅಂದ್ರೆ ಮುಂದಿನ ದಿನಮಾನದಲ್ಲಿ ಅವರಿಗೆ ಯಾವುದೋ ಜಾಬ್ ಓರಿಯೆಂಟೆಡ್ ಕೋರ್ಸ್ ಇರಲಿ ಅಥವಾ ಬೇರೆ ಕಾಲೇಜ್ ಹೋಗೋದಿರಲಿ, ಯಾವುದೂ ಇದಕ್ಕೆ ಕಲೀಲಿಕ್ಕೆ ಹೋಗ್ಲಿಕ್ಕೆ ಅವರು ಅವಕಾಶ ಅದರಿಂದ ಆಗ್ತದೆ. ಈಗ ಬರೀ ಧಾರ್ಮಿಕ ಶಿಕ್ಷಣ ತೊಗೊಂಡು ಹೋಗ್ತಾರೋ ಅವ್ರ ಪ್ರಪಂಚ ನಡೆಯೋದು ಹೆಂಗೆ ನಾಡಿ ಅದ್ರ ಮ್ಯಾಗ ಏನು ನಡೆಯಂಗಿಲ್ಲ. ಅದಕ್ಕೆ ಇದು ಕೂಡ ನಾವು ಒಂದು ಅತಿ ಮಹತ್ವಾಕಾಂಕ್ಷಿ ಆ ಸಮಾಜದೆಲ್ಲ ಮುಸ್ಲಿಂ ಸಮಾಜದೆಲ್ಲ ಹಿರಿಯರ ಜೊತೆಲೆ ನಾವು ಈಗಾಗಲೇ ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಎಲ್ಲರೂ ಅದ್ರ ಬಗ್ಗೆ ಪಾಸಿಟಿವ್ ವಿಚಾರ ತೋರಿಸ್ಯಾರ ನಮಗೆ. ಮತ್ತು ಅದು ಎಲ್ಲ ಕಡೆ ಒಂದು ಫೈನಲ್ ಅಂತಂದ್ರೆ ಅದು ಕೂಡ ಇಡೀ ದೇಶದಲ್ಲಿನ ಮೊಟ್ಟ ಮೊದಲಿಗೆ ನಮ್ಮ ರಾಜ್ಯದಲ್ಲಿ ನಾವು ಮಾಡೋ ವಿಚಾರದಲ್ಲಿ ಅದೀವಿ. ಇಲ್ಲಿ ಅದು ನಾವು ಎಲ್ಲಿ ಕೇಳಿಲ್ಲ ಮತ್ತು ನನಗೆ ಗುರುತಿಲ್ಲ. ಇನ್ನೂ ತನಕ ಅದ್ರ ಮ್ಯಾಗ ಎಲ್ಲಿ ಡಿಸ್ಕಷನ್ ಆಗಿದ್ದು ನನಗೆ ಎಲ್ಲಿ ಕಂಡು ಬಂದಿಲ್ಲ. ನಾವೇ ವಿಚಾರ ಮಾಡಿ ನಾವು ಮದ್ರಸಾ ವಿಸಿಟ್ ಮಾಡಿದ್ವಿ, ಅಲ್ಲಿ ಏನು ನಡೀತದೆ ನೋಡಿದ್ವಿ. ಅಲ್ಲಿ ಕೊಡ್ತಾರೋ ಧಾರ್ಮಿಕ ಶಿಕ್ಷಣ ಕೊಡ್ತಾರೋ ಖರೆ ಅದಕ್ಕೆ ಅವ್ರ ಮುಂದಿನ ಆಯುಷ್ಯದಲ್ಲಿ ಅದಕ್ಕೆ ಅವ್ರ ಹೊಟ್ಟೆ ತುಂಬೋದು ಹೆಂಗೆ, ಅವ್ರ ಪ್ರಪಂಚ ನೋಡೋದು ಹೆಂಗೆ, ಅದಕ್ಕೆ ನಾವು ಇದು ಜೋಡಿಸಿ ಅದಕ್ಕೆ ಕೊಟ್ಟರೆ ಅದೊಂದು ಚಲೋ ಆಗ್ತದೆ ಆ ಹುಡುಗರಿಗೆ. ಅದು ಮತ್ತು ಆ ಸಮಾಜದಲ್ಲಿ ಏನು ಹಿರಿಯರು ಅದಾರು ಅಲ್ಲಿ ವಿಚಾರ ಬಂತ ಅವ್ರ ಜೋಡಿ ಎಲ್ಲರೂ ಸ್ವಲ್ಪ ಸೆನ್ಸಿಟಿವ್ ವಿಷಯ ಇರೋದ್ರಿಂದ ಫಾಸ್ಟ್ ಆ್ಯಕ್ಷನ್ ನಾವು ತೊಗೊಳಂಗಿಲ್ಲ. ಡಿಸಿಷನ್ ಎಲ್ಲರ ಜೊತೆಯಲ್ಲಿ ಕೂತು ನಾವು ಡಿಸಿಷನ್ ತೊಗೊಳೋದಾರ ಅದೀವಿ. ಇವತ್ತು ನಾವು ನಮ್ಮ ಕಾಗರ ಸಾಹೇಬ್ರ ಜೊತೆ ಮತ್ತು ಬಿಜಾಪುರಕ್ಕೆ ಹೋಗಿದ್ದೀವಿ. ಅಲ್ಲಿ ಬಹಳಷ್ಟು ಜನ ಮುಸ್ಲಿಮರಾದರು. ಅಲ್ಲಿ